ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ ಅವರು ತನ್ನ ಪ್ರಾಥಮಿಕ, ಹೈಸ್ಕೂಲು, ಕಾಲೇಜು ವಿದ್ಯಾಭ್ಯಾಸಗಳನ್ನು ಉಪ್ಪಿನಂಗಡಿ ಮತ್ತು ಅವರ ಹುಟ್ಟೂರಿನಲ್ಲಿ ಮುಗಿಸಿ ನಂತರ ಅವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಪದವೀಧರರಾಗಿದ್ದಾರೆ. ನಂತರ ಮುಳುಕಿ ಅದೇ ರೀತಿ ಉಪ್ಪಿನಂಗಡಿ ಕಾಲೇಜುಗಳಲ್ಲಿಯೂ ಪ್ರಾಧ್ಯಾಪಕರಾಗಿ ಆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರಿಗೆ ಬರವಣಿಗೆ ಬಗ್ಗೆ ಆಸಕ್ತಿ ಮೂಡಿ ಅವರು ಹೊಸದಿಗಂತ ಪತ್ರಿಕೆಗೆ ಅವರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದಾರೆ. ನಂತರದ ದಿನಗಳಲ್ಲಿ ಅವರು ಸಾಮಾಜಿಕವಾಗಿ ಅವರು ಬಹಳಷ್ಟು ತೊಡಗಿಕೊಂಡಿರ್ತಾರೆ. ಮುಖ್ಯವಾಗಿ ಹೇಳದಿದ್ರೆ ಯುವ ಒಕ್ಕೂಟವನ್ನು ಪ್ರಾರಂಭಿಸಿ ಅವರು ಬಹಳಷ್ಟು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಸೇವೆ ಸಲ್ಲಿಸಿದವರು. ನಂತರ ಮಲ್ಲಿಕಾರ್ಜುನ, ತಮಗೆಲ್ಲರಿಗೂ ತಿಳಿದಂತೆ ಪತ್ರಿಕಾ ರಂಗದ ಒಬ್ಬ ಭೀಷ್ಮ ಅಂತಲೇ ಹೇಳಬಹುದು. ಅವರ ಇಲ್ಲಿ ಮಂಗಳೂರು ಮಿತ್ರದಲ್ಲಿ ಇವರ ಆ ಒಂದು ದಾರ್ಢ್ಯತೆಯನ್ನು ಕಂಡ ಅವರು ಅವರ ಪತ್ರಿಕೆಗೆ ಅವರನ್ನು ಬರಮಾಡಿಕೊಳ್ತಾರೆ. ಅಲ್ಲಿ ಇವರ ಬರವಣಿಗೆಯನ್ನು ಮೆಚ್ಚಿ ನಂತರ ಅದೇ ಸಂದರ್ಭಗಳಲ್ಲಿ ಸುಮಾರು 2001-2002ರಲ್ಲಿ 1900 ಅಲ್ಲ, ಇದು ನಾನು ಮುಂಬೈಯಲ್ಲಿ ಹೇಳಿದ್ದು. 1991ರಲ್ಲಿ ಇಲ್ಲಿ ಪ್ರಾರಂಭ ಆಗ್ತದೆ. 89 ಮಂಗಳೂರು ಮಿತ್ರ. ಅದೇ ಸಂದರ್ಭದಲ್ಲಿ ವಿದ್ಯಾಧರ್ ಶೆಟ್ಟರು ಇದ್ರು, ಎಸ್ ಜಯರಾಮ್, ಪ್ರಭಾಕರ್ ಕಿಣಿ, ಅದೇ ರೀತಿ ಕುಮಾರ್ ಮಾತ್ರಂತ ದಿಗ್ಗಜಗಳು ಕೂಡ ಅವರ ಜೊತೆ ಕೆಲಸ ಮಾಡ್ತಿದ್ದು. ಇವರೆಲ್ಲರಿಂದ ಇವರ ಆ ಒಂದು ಸಾಮರ್ಥ್ಯ ಒಂದು ಪಟ್ಟು ಹೆಚ್ಚಾಗಿತ್ತು. ಅಲ್ಲಿ ಅವರು ಮಲ್ಲಿಕಾರ್ಜುನರವರು ಕರ್ನಾಟಕ ಮಲ್ಲ ಪ್ರಾರಂಭ ಆಗುವಾಗ ಇವರನ್ನು ಬಾಂಬೆಗೆ ಕರೆಸಿಕೊಂಡು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಇವರ ಮೇಲೆ ಕೊಟ್ಟರು. ಆ ಸಂದರ್ಭದಲ್ಲಿ ಬಹಳ ಚಾಕಚಕ್ಯತೆಯಿಂದ, ಬಹಳ ಸಾಮರ್ಥ್ಯದಿಂದ ಅವರ ಬರವಣಿಗೆಯ ಮೂಲಕ, ಅದೇ ರೀತಿ ಸಾಮಾಜಿಕವಾಗಿ ಅವರು ತೊಡಗಿಸಿಕೊಂಡು ಅಲ್ಲಿ ಬಹಳಷ್ಟು ಆ ಪತ್ರಿಕೆಯನ್ನು ಬೆಳೆಸುತ್ತಾ ಬಂದು ಇದೀಗ ಪತ್ರಿಕೆಯು ಕೇವಲ ಮುಂಬೈ ಅಲ್ಲ, ಇಡೀ ಮಹಾರಾಷ್ಟ್ರಕ್ಕೆ ಬೇರೂರಿಕೊಂಡು ನಿಂತ ಮೂಲಕ ಅದೇ ರೀತಿ ನಮ್ಮ ಜಿಲ್ಲೆಗೆ, ನಮ್ಮ ಕರಾವಳಿ ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಒಂದು ನೆಲೆಯನ್ನು ಮಾಡಿಕೊಟ್ಟ ಒಂದು ಪತ್ರಿಕೆ ಅದು ಕರ್ನಾಟಕ ಮಲ್ಲ. ಅದರ ಸಂಪಾದಕರಾದ ಚಂದ್ರಶೇಖರ್ ಪಾಲೆತಾಡಿಯವರು. ನಾನು ಇನ್ನೊಂದು 20 ಕೋಟಿಯನ್ನು ಜಾಸ್ತಿ ಮಾಡಿ ಬಹಳಷ್ಟು ಹಣವಂತನಾಗುತ್ತಿದ್ದೆ. ಆದರೆ ನನ್ನನ್ನು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀಡಿದವರು ಪಾಲೆತಾಡಿಯವರನ್ನು. ಒಂದು ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೀವನ ಸಾರ್ಥಕ್ಯವಾಯಿತು. ನಾನು ಹಣ ಮಾತ್ರ ಮಾಡ್ತಿದ್ದೆ, ಅದು ಅಮರವಾಗಿ ಉಳಿಯುವಂತ ಮಾಡಿದವರು ಪಾಲೆತಾಡಿಯವರಂತ. ಇಂತಹ ಒಂದು ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅದೇ ರೀತಿ ಇಲ್ಲಿ ಸುರೇಶ್ ಶೆಟ್ಟಿ ಏಯಾಡಿ ಅವರು ಕರ್ನಾಟಕ ಪತ್ರಕರ್ತರ ಸಂಘದ ಸದಸ್ಯರು. ನಮ್ಮ ರಾಜೇಶ್ ಶೆಟ್ಟಿ ಅವರನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಿನೇಶ್ ಕುಲಾನ್ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಸತೀಶ್ ಕಾಪಿಕರ್ ಅವರನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲರ ಅತಿಥಿಯಾಗಿ ನವೀನ್ ಕೆ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಜೀವನದವರು ಹೋಗೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಾಗಿ ಕಳಿಸಿಕೊಂಡು ಅಲ್ಲಿ ಮುಂದಾಗಿ ಕನ್ನಡಿಗ ಪತ್ರಕರ್ತರ ಸಂಘದ ಮೂಲಕ ನಮಗೆ ರಾಷ್ಟ್ರೀಯ ಪತ್ರಿಕಾ ಒಂದು ಸಮಾವೇಶವನ್ನು ದಿನಾಚರಣೆ ಇವತ್ತು ಆ ಸಮಾವೇಶವನ್ನು ಹಮ್ಮಿಕೊಂಡು ಎಲ್ಲ ನಮ್ಮ ಕರಾವಳಿ ಭಾಗದ ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಪತ್ರಕರ್ತರಿಗೆ ಅಲ್ಲಿ ಒಂದು 3 ದಿನಗಳ ಕಾಲ ಅವಕಾಶ ಮಾಡಿಕೊಟ್ಟರು ಆ ಪಾಲತಾಡಿ ಸರಳವಾಗಿ ಹಿರಿಯವರ ಸಮಸ್ತ ಬಳಗ. ಹಾಗಾಗಿ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ, ನಮ್ಮ ಟ್ರಸ್ಟಿನ ಪರವಾಗಿ, ಸಂಘದ ಪರವಾಗಿ, ಪ್ರಸ್ತುತ ಪರವಾಗಿ ಅವರಿಗೆ ಪೂರ್ವಕವಾಗಿ ಇವತ್ತು ಸ್ವಾಗತವನ್ನು ಅಭಿನಂದನೆ ಸಲ್ಲಿಸ್ತಾರೆ. ಅವರಿಗೆ ಶರಶೆಟ್ಟಿ ಅವರು ಹೂಕೊಟ್ಟು
ಸ್ವಾಗತಿಸಬೇಕಾಗಿ ಕೇಳಿಕೊಂತ ಈಗಾಗಲೇ ವಾಣಿಜ್ಯೋದ್ಯಮ, ಕೈಗಾರಿಕೋದ್ಯಮ, ಹೋಟೆಲ್ ಉದ್ಯಮ ಪ್ರತಿಯೊಂದಕ್ಕೂ ನಮಗೆ ಇಲ್ಲಿಯ ನಮ್ಮ ಈ ಸಂಪತ್ತು ಖಂಡಿತ ಸಾಧ್ಯವಿಲ್ಲ. ಎಲ್ಲ ಬಾಂಬೆಯಿಂದ ನಮಗೆ ಇಲ್ಲಿಗೆ ಬಂದಿರುವುದು. ಇದಕ್ಕೆಲ್ಲ ಮೂಲ ಕಾರಣ ಇದನ್ನೆಲ್ಲ ನಮ್ಮ ಪತ್ರಿಕೆಯಲ್ಲಿ ಅಲ್ಲಿಯ ಜನರನ್ನು ಒಗ್ಗೂಡಿಸಿ ಅಥವಾ ಇಲ್ಲಿಯ ಕಷ್ಟ ಕಾರ್ಪಣ್ಯಗಳನ್ನು ಅಲ್ಲಿಯವರಿಗೆ ತಿಳಿಸಿ ಅಲ್ಲಿಯ ಆ ಸಂಪತ್ತನ್ನು ನಮಗೆ ತೋರಿಸಿಕೊಟ್ಟಂತಹ ಖ್ಯಾತಿ ಕರ್ನಾಟಕ ಮಲ್ಲ. ಅದರ ಸಂಪಾದಕರಾದ ಮಾನ್ಯ ಪಾಲತಾಡಿಯವರಿಗೆ ಖಂಡಿತವಾಗಿಯೂ ಸಲ್ಲುತ್ತದೆ ಎಂದು ಹೇಳ್ತಾ, ಅದೇ ರೀತಿ ತುಳು ಕನ್ನಡ ಸಾಂಸ್ಕೃತಿಕ ರಾಯಭಾರಿಗಳು ನಮ್ಮ ಜೊತೆ ಇದ್ದಾರೆ. ನಿನ್ನೆ ಒಬ್ಬರು ಅಲ್ಲಿ ಒಂದು ಮಾತು ಹೇಳಿದ್ರು, ಯಾವುದೇ ನಾಟಕ ಆಗಲಿ, ಸಿನಿಮಾ ಆಗಲಿ ಅಥವಾ ನಮ್ಮ ಯಾವುದೇ ಕಾರ್ಯಕ್ರಮ ಆಗಲಿ, ಇದನ್ನು ಅಲ್ಲಿ ಆ ಮುಂಬೈಯಲ್ಲಿ ನಮಗೆ ಬಹಳಷ್ಟು ಸಹಕಾರ ಕೊಟ್ಟವರು ಪಾಲತಾಡಿಯವರಂತ. ಆ ಮುಖಪುಟದಲ್ಲಿ ಅದನ್ನು ವಿಸ್ತರಿಸಿ ಬರೆದು ಆ ಮೂಲಕ ಎಲ್ಲರಿಗೂ ಮೂಲೆ ಮೂಲೆಗೂ ಅದನ್ನು ತಲುಪಿಸುವಂತಹ ಕಾರ್ಯ ಮಾಡಿದವರು ಪಾಲತಾಡಿಯವರು. ಈಗ ಇವತ್ತು ಅವರನ್ನು ಸನ್ಮಾನ ಮಾಡಲಿಕ್ಕೆ ಕೂಡ ನಮ್ಮ ದಿಗ್ಗಜರು ಬಂದಿದ್ದಾರೆ. ಈಗ ನಮ್ಮೆಲ್ಲರ ಹೆಮ್ಮೆಯ ಪಾಲತಾಡಿಯವರಿಗೆ ನಾವು ಪತ್ರಕರ್ತರ ಸಂಘ, ನಮ್ಮ ಟ್ರಸ್ಟ್ ಮತ್ತು ಮಂಗಳೂರು ಪ್ರೆಸ್ ಕ್ಲಬ್ ಇದರ ಪರವಾಗಿ ನಾವು ಅಭಿಮಾನಪೂರ್ವಕವಾಗಿ ಗೌರವಪೂರ್ವಕ ಇಂದು ನಮಗೆ ಸಂದ ಗೌರವ ಅಂತ ಹೇಳಿಕೊಂಡು ಅವರನ್ನು ನಾವು ಬಹಳ ಪ್ರೀತಿಯಿಂದ, ಸರ್ ಬಹಳ ಸಣ್ಣ ರೀತಿಯಲ್ಲಿ ನಾವು ನಿಮ್ಮನ್ನು ಅದು ಬಹಳ ಗೌರವದಿಂದ ನಾವು ಸನ್ಮಾನಿಸಿದ್ದೇವೆ. ತಾವು ದಯವಿಟ್ಟು ಗೌರವ ಪೀಠಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಿಂಗಳು ಬೊಂಬಾಯಿಗೆ ಹೋದಾಗ ಇಲ್ಲಿ ತೊಡು ನಾಟಕ ರಂಗೋಗು ಇಲ್ಲಿ ಕಲಾವಿದರು ಬೊಂಬಾಯಿಡು ಒಂದು ಸಂಪಾದನೆ ಮಂತದ ಇತ್ತನಾಡ ಈ ಕರ್ನಾಟಕ ಮಲ್ಲ ಒಂದು ಮೂಲ ಕಾರಣ ಯಾಪಲ ಪನ್ಪಾಯ್ತು ಎಂಕ್ಲೆಗೆ ಪೂರ ಸಪೋರ್ಟ್ಲ ಮಂತದ್ದು ಪ್ರತಿ ಒಂಜಿಲ ಎಂಕ್ಲೆಗೆ ಒಂದು ಆಶೀರ್ವಾದ ಕೊಡದು ಎಂಕ್ಲೇನು ಒಂದು ಆಧಾರ ಸ್ತಂಭ ಆದ ಎಂಕ್ಲೆಗೆ ಚಂದ್ರಶೇಖರ್ ಸರ್ ಯಾಪಲ ಎಂಕ್ಲೇನು ಬೆರಿ ಕೊಟ್ಟದು ಅವರು ಎಂಕ್ಲೆಗೆ ಆಶೀರ್ವಾದ ಮಲ್ತೊಂತೇನದು ಸರಿಯಾಯಿನ ಸಮಯತ್ತು ನೆಕ್ಕು ದುಂಬೆ ಅರಗಿ ತೆಗೆದು ದಾಯಪನ ಆರುಮಂತಿನ ಸಾಧನೆ ಎಲ್ಲೇ ಸಾಧನೆ ಅತ್ತೆ ಮುಲ್ತದ್ದು ಬೋದು ಅವಳು ಬೋಡೈನಾಥ ಭಂಗ ಬರ್ತದೆ ಒಂಜಿ ಮುಲ್ತದ್ದು ಬೋದು ಆತ್ಮಲ್ಲ ಒಂಜಿ ಪತ್ರಿಕೆಯನ್ನು ಇನ್ನು ಕರ್ನಾಟಕ ಮಲ್ಲ ಬಂಡ ಒಂಜಿ ಕಾಂಡೆ ಚಾ ಬರ್ಲೆಕ್ಕ ಅಂಜಿನ ಚಾ ಬರ್ಜಿನ ಇಂಗ್ಲೆ ಮನಸ್ಸು ಆಗ್ಬಿಡುತ್ತೆ ಅಂಚನೆ ಕರ್ನಾಟಕ ಮಲ್ಲ ಇಂಗ್ಲಲ್ಲಿ ಓದ ಜಿನ ಪೊಯ್ ಬೊಕ್ಕ ಇಂಗ್ಲೆಗೆ ದಾದನ ದಗದು ಒಯ್ಲೆಕ್ಕ ಆಗ್ಬಿಡುತ್ತೆ ಅಂಚ ಪೂರ ಕರ್ನಾಟಕ ಮಲ್ಲದ ಪೂರ ಬಡಗ ಇನ್ನು ನಮ್ಮ ಶ್ರೀಧರುಚಿ ಲಾವಣ ಶ್ರೀಧರುಚಿ ಎಂಕ್ಲ ಬೆರಿ ಹೋಗ್ಬೇಕು ಎಂಚಿನ ಎತ್ತಿನೆಲ್ಲ ಇಂಗಡ ಸಾರ್ನ ಒಟ್ಟು ಎಂಕ್ಲೆಲ್ಲ ತೊಲ್ಬೋದು ಎಂಕ್ಲೆಗೆ ಎಂಚಿನ ಬೋರ್ಡ್ ಅವೇನು ಪೂರ ಜಾಹೀರಾತು ಮುಖಾಂತರ ಎಂಕ್ಲೆಗೆ ಇಡೀ ಬೊಂಬೈದ ಕಲಾಪಮಲ್ಲಿ ಒಟ್ಟು ಮಲ್ಕೊಂಡು ಒಂಜಿ ಮಲ್ಲ ಕಾರ್ಯನು ಕರ್ನಾಟಕ ಮಲ್ಲ ಮಲ್ದನು ಕಾರಣ ಉದಾರ ಗುಣ ಎಂಕ್ಲು ಪಂಡದು ಪ್ರಯೋಜನ ಜವು ಪೂರ ಏರ್ಲ ಬರಡು ಒವ್ವೇ ತಂಡ ಬರಡು ಒವ್ವೇ ಯಕ್ಷಗಾನ ಬರಡು ಒವ್ವೇ ಸಾಂಸ್ಕೃತಿಕ ಇಂಚಿನ ಕಾರ್ಯಕ್ರಮ ಉಂಡು ಅವಳು ಕರ್ನಾಟಕ ಮಲ್ಲ ಒಂಜಿ ಮುಂಚೂರು ನಡೀತದೆ ಎಂಕ್ಲೆಗೆ ಪ್ರೋತ್ಸಾಹ ಒಂಜಿ ಮಲ್ಲ ಪತ್ರಿಕೆದ ಈ ಅರೆಗೆ ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಿನ ಇಡೀ ಪತ್ರಕರ್ತ ಸಮುದಾಯಕ್ಕೆ ತೆಗೆದಿನ ಒಂಜಿ ಪ್ರಶಸ್ತಿ ಇದ್ದಾನೆ ನನ್ನಲ್ಲ ಅರ್ನ ಪ್ರೋತ್ಸಾಹ ಇಂಚಿನ ಮಾತಾ ಕ್ಷೇತ್ರಗಳು ಒಪ್ಪಡು ನೆಡ್ದು ಮಲ್ಲ ಪ್ರಶಸ್ತಿ ಅರೆ ನಾಡೊಂದು ಬರಡು ನೆಡ್ದು ಮಲ್ಲ ಪ್ರಶಸ್ತಿ ಅರೆಗೆ ತಿಕ್ಕೊಡೆ ನಾಡೊಂದು ಬರಡು ಬಂದು ದೇವರ ನಟ್ಟೊಂದು ಎನ್ನ ಪಾತ್ರೆಡು ಮುಗಿಪೆ ದೇವರು ಎಡೆದು ಕರ್ನಾಟಕ ಮಲ್ಲದ ಮಲ್ಲನೆ ಚಂದ್ರಶೇಖರ್ ಪಾಲದಾಡಿಸಿ ಸುಮಾರು 32 ವರ್ಷದ ಮಂಗಳೂರು ಮಿತ್ರರದು ಆರಂಭ ಎಂಕಲ ಒಂಜಿ ಪರಿಚಯ ಕಲಾ ಜೀವನದ ಬಂದಾಗ ಎಂಗ್ಲೆಗೆ ಮಲ್ಲ ಮಟ್ಟಿಡ ವೆಂಕಾವಡು ಕಾಪಿ ಕಾಡುಗಳು ಸಮಸ್ತ ತುಳು ರಂಗದ ನೀತಿ ಸಿನಿಮಾ ರಂಗದ ಮುಲ್ಪ ಪ್ರೋತ್ಸಾಹ ಕೊರಡು ಎಂಕ್ಲೆನ ಬಿಲೆ 16 ಅಂಚಿನ ಬೊಂಬಾಯಿಗೆ ಹೋನಾಗ 98 ರೋಡ್ನಲ್ಲಿ 32 ವರ್ಷದ ದುಂಬು ಫಸ್ಟ್ ಆಫೀಸ್ ಓಪನ್ ಆದಾಗ ಮಲ್ಲಿಕಾರ್ಜುನ ಸರ್ನ ಮೀಟ್ ಆಗಬಹುದಿತ್ತು ಅಪ್ಪಗ ಕರ್ನಾಟಕ ಮಲ್ಲ ಇನಿ ಈ ಮಟ್ಟದ ಬಿಲೆ ಉಂಟು ಇತ್ತು ಮಲ್ಲ ಆಫೀಸ್ ಹಾಕೊಂಡು
ಲವೆಂಡ್ ಬೆಲೆ ಬರೋದು ಎಂಬುದನ್ನೇ ಇತ್ತೀಜ ಎಲ್ಲಿ ಒಂದು ಆಫೀಸರ್ ಆರಂಭ ಆಗ್ತೀನಿ ಒಂದು ಪತ್ರಿಕೆ ಭಾರತ ಸರ್ ಅವನು ಮಲ್ಲ ಒಂದು ಆಳದ ಮರತಲಕ ಬೆಲೆ ಪಡೆದ ಅಲ್ಲ ನಮ್ಮ ಸಿಬ್ಬಂದಿನ ಕುಲ್ಲ ಇನ್ನು ಎಪ್ಪಳಿಗೂ ಮುಂಬೈಡು ಅಬೇಕಾದ್ರೆ ಮಂಗ್ಲಕ್ಕನೆ ತೆಂಬರಣಿಯನ್ನ ಆರ್ಟಿಕಲ್ ಬರ್ಪರೇಟ್ ಮುಂಚೆ ಈತು ಶೋ ಒಂದು ಬುಕ್ ಆಗಿತ್ತು ಆರ್ಟಿಕಲ್ ಬರ್ತಿದ್ದಕ್ಕೆ ಇನ್ನು 15 ದಿನ ಬುಕ್ ಆದ್ರು ಒಂದು ಶೋ ಜಾಸ್ತಿ ಆಯ್ತು ಬರ್ದಾಜಿ ಶೋ ಅವು ಕರ್ನಾಟಕ ಮಲ್ಲದ ಪ್ರಭಾವ ಕರ್ನಾಟಕ ಮಲ್ಲ ಎಂಕ್ಲಿಗೆ ಮಾತ್ರ ಆಯ್ತು ಯಕ್ಷಗಾನ ಹಾಡು ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಊರದ ಸಾಧಕರನ್ನು ಬೆಕ್ಕಬೆತ್ತ ಕ್ಷೇತ್ರದ ಸಾಧಕರನ್ನು ಪರಿಚಯ ಮಾಡ್ಕೊಂಡ್ಬಿಟ್ಟು ಕರ್ನಾಟಕ ಮಲ್ಲ ಗುಂಪು ಪಾರಾದನ್ನು ದಿನನಿತ್ಯ ಕಾಂಡೆ ಲಕ್ಕನಾಗ ನಮ್ಮ ತುಳು ಕನ್ನಡಿಗರೇ ಕನ್ನಡ ತುಳುತ ರಟ್ಟು ಭಾಷೆಗಳ ನೆಂಪು ಕಂಪನಿ ಮತ್ತು ಕೊಲ್ಪನಂಚಿನ ನಿಮ್ಮ ಕೆಲಸ ನಮ್ಮ ಬಾಲತಾಡಿ ಸರ್ ಮತ್ತೊಂದು ಅದನ್ನ ಸಾಧನೆ ನಿರಂತರವಾದ ಪಡು ಕಾಪಿಗಾಡ್ರ ಮಂಡ್ಯ ಲೇಟ್ ಆದ ತಿಕ್ಕಳಂದು ಬೇಂದ್ರಲ್ಲಿ ಬಾತರ ಮಾಡ್ತಾರೆ ದಾಯ ಲೇಟ್ ಆದ ತಿಕ್ಕದಿನ ಮನ ಜೋಕ್ನಾಗ ಪೂರ ಸುರು ಕೊಡ್ತಾರೆ ಪಕ್ಕ ಮಲ್ಲಾಡ್ಕೊಂಡು ತಿನ್ನೋದು ಅಂಚ ಪೂರ ಸುರು ತೆಗೆದ್ರೆ ಅದಕ್ಕೆ ಲೇಟ್ ಆತಿದ್ರೆ ಈಗ ದಾಳ ಬೇಂದ್ರೆಗೆ ಲೇಟ್ ಆತಿದ್ರೆ ಮೇಲೆಗೆ ತೆಗೆದಿನ ಮಲ್ಲ ಆ ಟೈಮ್ ಬಿಡ್ಬೇಕು ನಾಡೊಂದು ಬರೋರು ಅವು ನಾಡೊಂದು ಬೈದನು ನಾಡೊಂದು ಪೋಯನ ಬಲ್ಲಿ ಆತ ನಾಡೊಂದು ಬೈದಿದ್ದಾರೆ ಒಂದು ಸಮಸ್ತ ಪತ್ರಕರ್ತರಿಗೆ ಮಾತ್ರ ತೆಗೆದ ಕಲಾವಿದರಿಗೆ ತೆಗೆದಿನ ಗೌರವ ಬಂದಿನ ಅಭಿನಂದನೆಯನ್ನು ಕೊಡಬೇಕು ಸಮಸ್ತ ನಿನ್ನ ಕಲಾ ಸಂಗಮ ರಂಗಭೂಮಿ ಸಿನಿಮಾ ರಂಗದ ಪರವಾಗಿ ಸೊಲ್ಲೆ ಚಂದ್ರಶೇಖರ್ ಪಾಲಿತರಿಗೆ ಅಭಿನಂದನೆ ಮತ್ತೊಂದು ಈ ಸತ್ಯದ ಪ್ರಶಸ್ತಿ ಅಜ್ಪತ್ ಜನಕ್ಕೆ ತೆಗೆದಿಲ್ಲ ಸಾಧಾರಣ ಸೇವಾ ಸಿದ್ದು ಅರ್ಜಿದ ಮೂಲಕ ಒಟ್ಟಿಗೆ 75,000 ಜನಗಳು ಅರ್ಜಿ ಮಾಡಿರ್ತೇವೆ ಕೆಲವರು ಪ್ರಯತ್ನ ಮಾಡ್ತಾರೆ ಅರ್ಜಿ ಮಾಡಂದೆ ಪ್ರಶಸ್ತಿ ಪಡೆಯ ವ್ಯಕ್ತಿತ್ವ ಚಂದ್ರಶೇಖರ್ ಪಾಲಿತಾರೆ ನಲಾಂತರಿಗೆ ಪ್ರಶಸ್ತಿಗಳು ಪುರಸ್ಕಾರಗಳು ಬರಾಡು ನಲಾಂತ ಈ ತುಳುನಾಡದ ಇನ್ನೇ ಕಾರ್ಯಕ್ರಮ ಆನಾಗ ಬಾಂಬೆ ನಾಟಕ ಅದಕ್ಕೂ ಸಿನಿಮಾ ಅದಕ್ಕೂ ಜಾದು ಅದಕ್ಕೂ ಸಾಂಸ್ಕೃತಿಕ ಕಾರ್ಯಕ್ರಮ ಆನಾಗ ಎಂಟು ರೀತಿಯ ಪ್ರೋತ್ಸಾಹ ಕೊಡ್ತೀವಿ ನಾನು ತುಂಬಾಗಲ್ಲ ಈ ಪ್ರೋತ್ಸಾಹ ಉಪ್ಪಾಡು ಐತೊಟ್ಟಿಗೆ ದಿನೇಶ್ ಕುಲಾಲ್ ನವೀನ್ ಇನ್ನವಿದೆ ಅಭಿನಂದನೆ ಮತ್ತೊಂದು ನಮಸ್ಕಾರ. ಅವರ ಊರಿನಲ್ಲಿ ಈಗಲೂ ಕೃಷಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮೇಘ ಪಾಲತ್ತಾಡಿ ನಮ್ಮ ಜೊತೆ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು. ನಾನು ಬಹಳಷ್ಟು ಬಾರಿ ಅವರ ಮನೆಗೆ ಹೋಗಿದ್ದೆ. ಆಗ ಅಲ್ಲಿ ಪ್ರಾರಂಭದಲ್ಲಿ ನಮ್ಮನ್ನು ಸ್ವಾಗತಿಸುವುದೇ ವೀಳ್ಯದೆಲೆ ಚಪ್ಪರ. ಅದಕ್ಕೆ ಅವರು ಬಹಳಷ್ಟು ಕೃಷಿಗೆ ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ. ಅಲ್ಲಿ ಆಗ ಅವರು ಹೇಳ್ತಿದ್ರು ಮೇಘ ಪಾಲತ್ತಾಡಿ ಅವರು ಈ ಆದರ್ಶನೇ ಪ್ರೋತ್ಸಾಹನೇ ಅಣ್ಣೆ ಆರು ಎಪ್ಪ ಬಂದಾಗಲ್ಲ ಅವರು ಕೊಡೋದಿಲ್ಲ ಹೆಂಚಾದ ಕೃಷಿನಿಕ್ಕೆ ಏನೊಂದಿಲ್ಲ ನಿಮಗೆ. ಅದೇ ರೀತಿ ಅವರ ಮನೆಯಲ್ಲಿ ಕೂಡ ಅವರ ಮುಂಬೈಯ ಮನೆಗೆ ಕೂಡ ನಾನು ಮುಂಬೈಗೆ ಹೋಗುವ ಸಾಕಷ್ಟು ಬಾರಿ ಹೋಗಿದ್ದೆ. ಅಲ್ಲಿ ಒಂದು ನಮ್ಮ ತುಳುನಾಡಿನ ಸೊಗಡು ಅಲ್ಲಿ ಎದ್ದು ಕಾಣ್ತದೆ. ಅವರು ಇರುವ ಕಾಂಪೌಂಡ್ ಕೂಡ ಬಹಳಷ್ಟು ನಮ್ಮ ಇಲ್ಲಿಯ ಹೋಗುವ ನಮ್ಮ ಊರಿನಲ್ಲಿ ಹೋದಾಗೆ ಕಾಣ್ತದೆ. ಅದೇ ರೀತಿ ಅವರ ಮನೆಗೆ ಹೋದರೆ ಅವರ ಆಧಾರಾತಿಥ್ಯ ಅವರ ಧರ್ಮಪತ್ನಿಯವರು ಆ ಒಂದು ಮೀನಿನ ಆ ಒಂದು ಪದಾರ್ಥ ಅದು ಈಗಲೂ ನೆನೆಸುವಾಗ ಸರ್ ಅಂತೆಲ್ಲ ಎಂಕೆನ್ನ ಕೈ ಪರಿಮಳ ಬರುವುದಿಲ್ಲ ಬರಂದ ಕೆಲ ವರ್ಷ ಅಂದ್ರೆ ಆತೊಂದು 2 ಜೋಕುಲು ಮಗನ ಎಂ.ಕಾಮ್ ಅಂತದ ಮಗೆ ಇತ್ತೆ ಫೈನಲ್ ಇಯರ್ BSc ಕಲ್ತೊಂದು ಬಾರಿ ಶೋಕದ ಒಂಜಿ ಆದರ್ಶ ಕುಟುಂಬ ನಂಗೆ ಮಾತಾಡಿಲ್ಲ ಒಂಜಿ ಆದರ್ಶ ಪ್ರಾಯರಾಯನ ಒಂದು ಪ್ರೇರಕ ಶಕ್ತಿ ಆಯ್ನ ನಮ್ಮ ಇಡೀ ತುಳುನಾಡಿಗೆ ಒಂಜಿ ಗಟ್ಟಿ ಧ್ವನಿನ ಕೊರ್ನಂಚಿನ ಒಂಜಿ ಪಾಲತ್ತಾಡಿ ಮಾತ್ರ ಹೊತ್ತು ಅಲ್ಪದ ಈ ಮರಾಠಿಗರಿಗೆಲ್ಲ ಒಂದು ಎಚ್ಚರದ ಗಂಟೆ ಪಾಡ್ತಾರೆ. ಎಂಕ್ಲ ತುಳುನಾಡದಾಗ್ಲೂ ಬಾರಿ ಗಟ್ಟಿ ಹೊಂತಾರೆ. ಎಂಕ್ಲ ಒಟ್ಟಿಗೆ ಸೇರಿದ ಎಂಕ್ಲ ಒಳ್ಳೆ ಮಲ್ಪ ನಂತರ ಒಂದು ಜಾಗ್ರತೆಲ್ಲ ಅಟ್ಲಾಗಿ ಮೂಡಸಂದ್ರೆ ಅವೇ ರೀತಿ ನಂಗೆ ವಿಶೇಷ ಗೌರವ ಬರೆಯಲ್ಲ ಕಾರಣ ಮೊನ್ನೆ ಪಾಲತ್ತಾಡಿ ಸರ್ ಒಂದು ದೊಡ್ಡ ಪಾತ್ರ. ಈಗ ಒಂದು ಮಾತು ಹೇಳಿದರು ರೈಗಳು ಅರ್ಜಿ ಹಾಕಲಿಲ್ಲ ಅಂತ. ಅರ್ಜಿ ಎಷ್ಟು ಹಾಕಿದೆ ಅಂತ ಹೇಳಬೇಕಾಗುತ್ತೆ. 31 ತಾರೀಕು 11 ಗಂಟೆ ನಂತರ ಬಹುಶಃ 11:05 11:10 ಇರ್ಬೋದು. ಸುನಿಲ್ ಕುಮಾರ್ ಅವರ ಕಾರ್ಯದರ್ಶಿ ಹರೀಶ್ ಫೋನ್ ಮಾಡಿದರು, ಸಾಹೇಬರು ಬಂತಾರೆ ಇನ್ನೊಂದು ಬಯೋಡಾಟಾ ಬೋರ್ಡ್ಗೆ ಅಂತ. ಮಾಮೂಲಿಯಾಗಿ ನಾನು ಮುಂಬೈಲಿ ಇಲ್ಲಿ ಕೂಡ ಇರುವಾಗ ಇಲ್ಲಿ ಮಂಗಳೂರು ಮಿತ್ರ ಹೆಸರು ಹೇಳ್ತಿದ್ದು ಅಲ್ಲಿ ಕರ್ನಾಟಕ ಮೂಲದ ಎಡಿಟರು ಅಷ್ಟು ನನ್ನ ಬಯೋಡಾಟಾ ಅಂತ ಅಷ್ಟಿದ್ರೆ ಸಾಕಾಗುತ್ತೆ ಅಂತ. ಅದಕ್ಕೆ ಹೇಳಿದ್ರು ಹಾಗಾದರೆ ಇನ್ನು ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಅಡ್ರೆಸ್ ಎಲ್ಲ ಕಡಪುಡಿ ಅಂತೇಳಿ ನನ್ನ ಅರ್ಜಿ ಅಷ್ಟೇ. ಬಹುಶಃ ಆ ನಂತರ ಒಂದು 4:15 ಗಂಟೆ ನಾನು ರೈಲಲ್ಲಿ ಹೋಗ್ತಾ ಇದ್ದೆ. ಆಗ ನಮ್ಮ SS ರೆಡ್ಡಿ ಫೋನ್ ಮಾಡಿದರು, ಸರ್ ನಮ್ಮದು ಪಟ್ಟಿಯಲ್ಲಿ ಲಿಸ್ಟ್ ಉಂಟು ಅಂತೇಳಿ. ಮತ್ತು ನಾನು ಆವತ್ತು ಫೋನ್ ಮಾಡೋದು ನನಗೆ ಸಿಗಲಿಲ್ಲ. ಒಂದು 11 ಗಂಟೆಗೆ ನಮ್ಮ ಸುನಿಲ್ ಫೋನ್ ಮಾಡಿದರು ಬೇರೆ ಫೋನಲ್ಲಿ, ಎಲ್ಲೇ ಬರಲಿ 5 ಗಂಟೆಗೆ ವಿಧಾನಸಭೆ ತಿಕ್ಕಲಿ ಅಂತ. ವಿಧಾನಸೌಧ ಚಹಾ ಕೂಟಕ್ಕೆ ಸಿಕ್ಕಿ ಅಂತೇಳಿ, ಯಾಕಂದರೆ ಅವರು ಉಡುಪಿಗೆ ಬರಲಿಕ್ಕಿದ್ದು. ಹಾಗಾಗಿ ಎಷ್ಟು ಜನ ಬರ್ಬೋದು ಅಂತ ಕೇಳಿದೆ.
ಖಾಲಿ 2 ಜನ ಅಂತ ಹೇಳಿದರು. ಬಹುಶಃ ನಾವು 4 ಜನ ಹೋಗಿದ್ದೇವೆ, ಕುಲಾಲ್, ನಮ್ಮ ಹಿರಿಯಡಿ ಮತ್ತು ನಮ್ಮ ಭಾಸ್ಕರ ಕಾಂಚನ್ ಅಂತ. ಮೊದಲಾಗಿ ಕರ್ನಾಟಕ ಸರ್ಕಾರಕ್ಕೆ ನನ್ನ ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಪತ್ರಕರ್ತರ ಸಂಘ, ನಾನು ಸದಸ್ಯ ಇದ್ದ ಸಂಘ, ಹೊಸ ಸದಸ್ಯನನ್ನು ನೀವು ಅಭಿನಂದಿಸಿದ್ದೀರಿ, ಗೌರವಿಸಿದ್ದೀರಿ ಅಂತೇಳಿ ನಿಮಗೆ ಮತ್ತೊಮ್ಮೆ ವಂದನೆಗಳು. ಬಹುಶಃ ಮುಂಬಯಿಯ ಅಲ್ಲ, ಇಲ್ಲಿ ಮಂಗಳೂರಿನ ಪತ್ರಕರ್ತರಿಗೆ ಬಹುಶಃ ಮನೋಹರ್ ಪ್ರಸಾದ್ಗೆ ಕರ್ನಾಟಕ ರಾಜ್ಯೋತ್ಸವ ಸಿಕ್ಕಿದೆ. ಬಹುಶಃ 2ನೇ ಪತ್ರಕರ್ತ ನಾನು ಸಿಕ್ಕಿದ್ದು ಬಹುಶಃ ಹೊರನಾಡಿನಲ್ಲಿ ಅಂತ ಹೇಳಿದ್ರು ಕೂಡ ಮಾಧ್ಯಮವನ್ನು ಗುರುತಿಸಿ ಕೊಟ್ಟಿದ್ದಾರೆ. ನಮ್ಮ ಮಹಾರಾಷ್ಟ್ರದಲ್ಲಿ ಕನ್ನಡದ ಸೇವೆ ನನಗೆ ಒಂದು ಪ್ರಶಸ್ತಿ ಬಂದಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಈ ಮಣ್ಣಿನ ಮೂಲಕ ನಾನು ಅಲ್ಲಿಗೆ ಹೋದವರು. ಮತ್ತು ಇನ್ನು ಪ್ರೆಸ್ ಕ್ಲಬ್ನ ಬಗ್ಗೆ, ಮಂಗಳೂರಿನ ಪ್ರೆಸ್ ಕ್ಲಬ್ ಬಗ್ಗೆ ಹೇಳಬೇಕು. ಪ್ರೆಸ್ ಕ್ಲಬ್ಬಿನ ಜನನ ಮಂಗಳೂರು ಮಿತ್ರದ ಕಚೇರಿ, ಮಲ್ಲಿಕಾರ್ಜುನ ಅವರ ಅಧ್ಯಕ್ಷರು, ಮನೋಹರ್ ಪ್ರಸಾದ್ ಕಾರ್ಯದರ್ಶಿ. ಆಗ ಕಚೇರಿ ಮಂಗಳೂರು ಮಿತ್ರ. ನಾವು ಅದರ ಸಕ್ರಿಯ ಅಂತೇಳಿ ಮೆಂಬರ್ ಆಗಿ ಸದಸ್ಯ ಅಲ್ಲದಿದ್ದರೂ ನಾವು ಅದರ ಚಟುವಟಿಕೆಯಲ್ಲಿ ಭಾಗಿಗಳು. ಆನಂತರ ನೋಡಿ ಪ್ರೆಸ್ ಕ್ಲಬ್ಬು, ಪತ್ರಕರ್ತರ ಸಂಘ, ಟ್ರಸ್ಟು ಎಲ್ಲ ಮಾಡಿ ಎಷ್ಟು ಒಳ್ಳೆಯ ಸಂಘಟನೆ ಆಗಿದೆ ಅಂತೇಳಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಬಹುಶಃ ನಾವೆಲ್ಲ ನಮ್ಮ ಸಾಹೇಬರನ್ನು ನಾವು 1-2-3 ಸಮಾರಂಭದಲ್ಲಿ ಮಾತ್ರ ನೋಡಿದ್ದು, ನಾನು ಮಾತಾಡಿದ್ದಷ್ಟೇ. ಆನಂತರ ಇವರಿಗೆ ನಮ್ಮ ನಡುವೆ ಇರ್ತಿರ್ಲಿಲ್ಲ. ಆಗ ನೋಡಿ ಈಗ ನಿಮ್ಮ ನಡುವೆ ಇದ್ದಾರೆ, ಭಾಳ ಖುಷಿ. ಅವರನ್ನು ಬಳಸಿಕೊಳ್ಳಿ. ಭಾಳ ದೊಡ್ಡ ಜನ ಅವರು, ನನಗೆ ಗೊತ್ತಿದ್ದ ಅವರಿಗೆ. ಅಂಥವ್ರನ್ನ ಬಳಸಿಕೊಂಡ್ರೆ ಈ ರೀತಿಯ ಸಂಘಟನೆ ಖಂಡಿತ ಬೆಳೀತದೆ. ರಾಮಕೃಷ್ಣ ಅವ್ರದ್ದು ನನಗೆ ಗುರುತ ಕಮ್ಮಿ, ಇಂಡಾಜಿಯವ್ರದ್ದು ತುಂಬ ಗುರುತ ಇದೆ. ಅವರು ಕೂಡ ಸಾಧನೆ ಮಾಡಬಹುದು, ಬೆಳೆಯುವುದು, ಸಂಘ ಕಟ್ಟಬಹುದು, ಸಂಘವನ್ನು ಮಾಡಬೇಕು. ಸಂಘ ನಮ್ಮ ಕೆಟ್ಟದ್ದಕ್ಕೂ ಬೇಕು, ಒಳ್ಳೆಯದಕ್ಕೂ ಬೇಕು. ಕೆಟ್ಟದ್ದಾಗುವಾಗ ತುಂಬ ಅಗತ್ಯ ಇರುತ್ತದೆ, ಒಳ್ಳೆಯದಾಗುವಾಗ ಎಲ್ಲ ಇರ್ತಾರೆ. ಆದರೆ ಸಂಘವನ್ನು ಕಟ್ಟಿದ ನಂತರ ಬೆಳೆಸ್ಕೊಂಡು ಹೋಗೋದು, ಜವಾಬ್ದಾರಿ ಕೊಡ್ತಾ ಹೋಗೋದು, ಬೆಳೆಸ್ತಾ ಹೋಗೋದು ಭಾಳ ಜವಾಬ್ದಾರಿ ಬೇಕು. ಒಟ್ಟಾಗಿ ಹಿಡ್ಕೊಂಡು ಹೋಗಬೇಕು. ಈಗ ನಮ್ಮ ಮುಂಬಯಿಯ ಪತ್ರಕರ್ತರ ಸಂಘ ಹೇಳಿದರು, ನಾವು 3 ದಿವಸ ಬಂದಿದ್ದೇವೆ, ಭಾಳ ಖುಷಿ ನಮಗೆ. ನಾವು ಸಂಘಟನೆ ಮಾಡಿದ್ದಕ್ಕೆ ಒಟ್ಟಿಗೆ ಇರಬೇಕು, ಎಲ್ಲರನ್ನ ಒರೆಸಿಕೊಂಡು ಹೋಗಬೇಕು. ಬಹುಶಃ ಅಲ್ಲಿಯೂ ಕೂಡ ನಾವು ಕರ್ಕೊಂಡದ್ದು ಗ್ರಾಮೀಣ ಪತ್ರಕರ್ತರನ್ನ ಜಾಸ್ತಿ. ನೀವು ನಗರದವರಿಗೆ ನಿಮಗೆ ತೊಂದರೆ ಇಲ್ಲ, ಮಂಗಳೂರಿನಲ್ಲಿ ಇರುವವರಿಗೆ ಎಲ್ಲ ಅವಕಾಶ ಇದೆ, ಹಳ್ಳಿಯಲ್ಲಿ ಇರುವವರಿಗೆ ಇರುವುದಿಲ್ಲ. ಆ ಹಳ್ಳಿಯಲ್ಲಿ ಇರುವವರಿಗೆ ಕೂಡ ನಗರದ್ದು ಗೊತ್ತಾಗಬೇಕು, ಚಟುವಟಿಕೆ ಗೊತ್ತಾಗಬೇಕು. ಆ ನೆಲೆಯಲ್ಲಿ ನಾವು ಸಮಾವೇಶ ಮಾಡಿದ್ದು 10 ವರ್ಷ ಆ ಸಂಘಟನೆಯನ್ನು ನಾನು ಬೆಳೆಸಿದ್ದೇನೆ, ಒಂದು ಗಟ್ಟಿ ಫೌಂಡೇಶನ್ ಹಾಕಿದ್ದೇನೆ ಅಂತೇಳಿ ಭಾಳ ನನಗೆ ಖುಷಿ. ಆ ಸಂಘಟನೆಯಲ್ಲಿ ನಾನೀಗ ಸಕ್ರಿಯ ಅಲ್ಲದೇ ಇರ್ಬೋದು, ಕಾರಣ ತುಂಬ ಇದೆ, ಅದೆಲ್ಲ ಈ ಸಂದರ್ಭ ಅಲ್ಲ. ಆದರೆ ಆ ಸಂಘವನ್ನು ಕಟ್ಟಿದ ಖುಷಿ ನನಗಿದೆ. ಎಲ್ಲ ಸದಸ್ಯರಿಗೆ ಅದರ ಕೊಡುಗೆ ಹೋಗುತ್ತದೆ, ಅದರ ಎಲ್ಲ ಜವಾಬ್ದಾರಿ ಅವರಿಗಿದೆ, ಅವರು ಅದನ್ನು ಬೆಳೆಸ್ತಾರೆ ಅಂತೇಳಿ ನಾನು ಹಾರೈಸುವಂಥದ್ದು ಇರಲಿ. ಭಾಳ ಖುಷಿ ಆಯಿತು. ಇವತ್ತೊಂದು ರಾಜ್ಯೋತ್ಸವ ಪ್ರಶಸ್ತಿ ನಾನು ಅರ್ಜಿ ಹಾಕ್ಕೊಂಡವಲ್ಲ. ಇವತ್ತು ಮೊನ್ನೆ ಒಂದು ಮಾತು ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ, ನಳಿನ್ ಕುಮಾರ್ ಗಡ್ಡೆ ಸಿಕ್ಕಿದ್ರು. 2017ರಲ್ಲಿ ಮುಂಬೈಲಿ ನನಗೆ ಸನ್ಮಾನ ಮಾಡಿದ್ರು. ಆಗ ಅವರು ಬಂದಿದ್ರು. ಬೆಂಗಳೂರಿನ ಸರ್ಕಾರ ಬರ್ತಂಗ ರಾಜ್ಯೋತ್ಸವ ಹಿರಿಯ ಕೊರಪು ಅಂತ ಹೇಳಿದ್ದಾರೆ ಅವರು. ಮೊನ್ನೆ ನಾನು ತುಂಬ ದಿವಸದ ಫೋನ್ ಮಾಡ್ತಿದ್ದೆ, ಅವ್ರಿಗೆ ಫೋನ್ ಅವರು ತೆಗೆಯೋದಿಲ್ಲ, ಸೆಕ್ರೆಟರಿ ತೆಗೆಯೋದು. ಪನ್ಪು ಅಂತ ಹೇಳ್ತಾರೆ, ಪಂದರೆ ಎಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಮೊನ್ನೆ ಅಕಸ್ಮಾತ್ ಮಂಗಳೂರಲ್ಲಿ ಸಿಕ್ಕಿದ್ರು. ನಾನು ಅದಕ್ಕೆ ಹೇಳಿದೆ, ನಿಮಗೆ ಫೋನ್ ಮಾಡಿ ಸಾಕಾಯ್ತು, ಬಹುಶಃ ಇವತ್ತು ಸಿಕ್ಕಿದ್ದು ಒಳ್ಳೇದಾಯ್ತು ಅಂತ. ಅದಕ್ಕೆ ಅಪ್ಪ ಹೇಳಿದರು, ಈಗ ನನ್ನ ನೆರೆಯ ಬಲ್ಲಿ ಅಂತೇಳಿ ನಿಮಗೆ ಪ್ರಶಸ್ತಿ ಕೊಟ್ಟದ್ದು ಅಂತ ಹೇಳಿದರು. ಬಹುಶಃ ನಾನು ಹೇಳಿದೆ, ಈಗ ನನಾತ ನೆರವಲ್ಲಿ ಏನು ಬಂದಿದ್ದು ಎಂತ ಪ್ರಶಸ್ತಿ ಕೊಡ್ತು ಕೊಡೋದು ಯಾನೇನು ಅಂತ ಹೇಳಿದೆ. ಆಗ ಮತ್ತಷ್ಟು ನಗಡಿ ಗೊತ್ತಿದ್ರು ಒಂದು ಬೆನ್ನಿಗೆ. ಬಹುಶಃ ನಾನು ಎಲ್ರಿಗೆ ಬೈತೆ, ಬಹುಶಃ ವಿಜಯನ್ನ ಇನ್ನು ಮಾತಾಡೋದು ಹೇಳಿದ್ರು, ಪಾಲತಡಿ ಸರ್ ಎಲ್ಲ ನಿರ್ತೀರ ಅಂತೇಳಿ. ಯಾವಾಗಲೂ ಬೈತೇನೆ ನಾನು, ಯಾಕಂದರೆ ಅವರ ಪ್ರೀತಿ, ಅವರ ನಡುವೆ ನನಗೆ ಪ್ರೀತಿ ಇದ್ದೇ ಕಾರಣ ನಾನು ಬೈಯೋದು. ಹಾಗಾಗಿ ನಾನು ಬೈಯೋದಿಲ್ಲ. ಬೈಯೋದಿದ್ರೆ ಅಥವಾ ಏನು ಹೇಳೋದಿದ್ದು ಕಾಪಿಗಳು ಹೇಳಿದ್ರೆ ಅವ್ರಿಗೆ ನೇರವಾಗಿ ಅವರಿಗೆ ಹೇಳೋದು. ಇನ್ನೊಬ್ಬನಲ್ಲಿ ನಾನು ಹೇಳೋದಿಲ್ಲ, ಕಾಪಿಗಳು ಹಾಗೆ ವಿಜಯನ್ನ ಹಾಗೆ. ಅದು ನನಗೆ ಆ ಬಹುಶಃ ಬುದ್ಧಿ ಇದ್ದರೆ ಒಳ್ಳೇದಿತ್ತ ಏನು ಗೊತ್ತಿಲ್ಲ, ಆದರೆ ಇಲ್ಲ, ಬರಲಿ ಬರದಿರಲಿ ಅಂತೇಳಿ ನಾನು ಅದನ್ನು ಆಶಿಸ್ತೇನೆ. ಮತ್ತು ಇದ್ದಂತ ಹೇಳಿದರೆ ಭಾಳ ಕೈ ಆಗುತ್ತೆ, ಅದು ನನಗೆ ಅನುಭವ ಇದೆ.
ಆದರೆ ನನ್ನ ಪತ್ರಿಕಾ ವೃತ್ತಿಯಲ್ಲಿ ನಾನು ಅದನ್ನು ಉಳಿಸ್ಕೊಂಡಿದ್ದೇನೆ. ಯಾರಿಗೂ ಯಾವುದೇ ಸಂದರ್ಭದಲ್ಲಿ ಕೂಡ ಬಗ್ಲಿಲ್ಲ, ಯಾವುದೇ ಸಂದರ್ಭದಲ್ಲಿ ಕೂಡ ನನ್ನ ವ್ಯಕ್ತಿತ್ವವನ್ನು ಮಾರಿಕೊಳ್ಳಲಿಲ್ಲ. ಅದು ನನಗೆ ಖುಷಿ ಆಗ್ಬೋದು. ಬಹುಶಃ ಇಲ್ಲಿ ವಿದ್ಯಾಧರಿದ್ದಾರೆ, ಅವರಿಗೆ ಗೊತ್ತಿದೆ. ನಮ್ಮ ನವೀನ ಇದ್ದಾರೆ, ಕುಲಾಲ್ ಇದ್ದಾರೆ, ಎಯ್ಯಾಡಿ ಇದ್ದಾರೆ, ಪಾಲೆತಡಿಗೇನು ಅಂತ ಅವರಿಗೆ ಗೊತ್ತುಂಟು. ನನ್ನ ಸಹೋದ್ಯೋಗಿಗಳಿದ್ದಾರೆ. ನಾನು ಅದಕ್ಕೆ ಹೇಳಿದ್ದೇನೆ, ನನ್ನ ಎಲ್ಲ ರಾಜ್ಯೋತ್ಸವ ಪ್ರಶಸ್ತಿ ನನ್ನ ಬಂಧುಗಳಿಗೆ, ಓದುಗ ಬಂಧುಗಳಿಗೆ, ನನ್ನ ಸಹೋದ್ಯೋಗಿಗಳಿಗೆ, ಹಾಗೆ ಪತ್ರಕರ್ತ ಸಮುದಾಯಕ್ಕೆ ಅರ್ಪಣೆ ಆಗುತ್ತೆ ಅಂತ ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತೇನೆ. ಈ ಪತ್ರಕರ್ತರ ಕನ್ನಡ ಇಲ್ಲಿಯ ಎಲ್ಲ ಪತ್ರಕರ್ತರಿಗೆ ಕೂಡ ನನ್ನ ಪ್ರಶಸ್ತಿ ಸಂದಾಯ ಆಗುತ್ತೆ ಅಂತೇಳಿ ಮೊದಲೇ ಅದಕ್ಕೆ ಹೇಳಿದ್ದೆ ನಾನು. ಮತ್ತೆ ಪ್ರಾಮಾಣಿಕವಾಗಿ ನೀವು ದುಡೀರಿ. ಪತ್ರಕರ್ತರಿಗೆ ನನ್ನೊಂದು ಕಿವಿ ಮಾತು, ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನಿಮ್ಮನ್ನು ಗುರುತಿಸ್ತದೆ ಸಮಾಜ. ಬಹುಶಃ ಇವತ್ತು ನಿಮಗೆ ಅವಕಾಶ ಇದ್ದಷ್ಟು ನಮಗೆ ಇರಲಿಲ್ಲ. ಇವತ್ತು ಕಲೀಲಿಕ್ಕೆ ಬೇಕಾದಷ್ಟು ಇದೆ. ಬಹುಶಃ ನಮ್ಮ ಸಾಹೇಬರಿಗೆ ಗೊತ್ತಿದೆ, ಅವರು ಆಗಲೇ ಕಲಿತು ಕಾರ್ಬಾರ್ ಮಾಡಿದವರು. ಇವೆಲ್ಲ ಈಗ ಕಾರ್ಬಾರ್ ಬಹುಶಃ ನಿಮ್ಮ ಕಾರ್ಬಾರ್ನ ಅನುಭವ ಅವರಿಗೆ ಇದೆ 100 ಪಟ್ಟು. ಅವರಲ್ಲಿ ಕಲಿತುಕೊಳ್ಳುವಂಥದ್ದು ಪ್ರತಿಯೊಬ್ಬರಲ್ಲಿ ಇರುತ್ತೆ. ನಿಮ್ಮಲ್ಲಿ ಅವರು ಕಲಿಯುವವರೇ. ನಾನು ನೋಡ್ತೇನೆ, ಅವರೆಷ್ಟು ಯಾವಾಗ ನೋಡುವ ಜಡ್ಜ್ಮೆಂಟ್ ಮಾಡುವ ಅವರು ನೋಡೋದು ಆಗಿಂದ ಕೂಡ. ಹಾಗಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಪತ್ರಕರ್ತರು ಬೆಳಿಬೇಕು. ಒಂದಷ್ಟು ಓದಿ. ಸುದ್ದಿ, ನಾನು ಮಾಡಿದ ಸುದ್ದಿ, ನೀವು ಮಾಡಿದ ಸುದ್ದಿ ಬೇರೆ ಬೇರೆ ಇರ್ತದೆ. ಇವತ್ತಿನ ಸುದ್ದಿ ಸಂಕ್ಷಿಪ್ತ ಆಗಿರಬೇಕು, ಫೋಟೋ ಸಣ್ಣದೇ ಬರಬೇಕು. ಅದು ಮಾಧ್ಯಮದ ಮಾಲೀಕರ ಅದು ನೀತಿ. ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ 3 ಕಾಲಂ, ಅಡ್ವರ್ಟೈಸ್ಮೆಂಟ್ ಇಲ್ಲದ್ರೆ 1 ಕಾಲಂ. ಆ ಮಟ್ಟಕ್ಕೆ ಬಹುಶಃ ನಾವು ಕರ್ನಾಟಕ ಮೂಲದಲ್ಲಿ ಒಂದು ನೀತಿಯನ್ನು ನಾನು ಬೆಳೆಸಿಕೊಂಡದ್ದು. ನನ್ನ ಓದುಗರು ನನ್ನ ದೇವರು, ಅವರ ಸುದ್ದಿ ನನಗೆ ಮುಖ್ಯ. ಅಡ್ವರ್ಟೈಸ್ಮೆಂಟ್ ಕೊಟ್ಟವರು ಹಾಕ್ತೇವೆ ನಾವು, ಕೊಡದವ್ರದ್ದು ಹಾಕ್ತೇವೆ. ನಮಗೆ ಓದುಗರು ಮುಖ್ಯ ಆಗ್ತದೆ. ಓದುಗರ ನಡುವೆ ನಾವು ಹೋಗಬೇಕು. ಬಹುಶಃ ಹಾಗಾಗಿ ಇವತ್ತು ಕರ್ನಾಟಕವೆಲ್ಲ ಮುಂಬೈ ಕನ್ನಡಿಗರ ಧ್ವನಿ ಆಯಿತು. ವಿಜಯಣ್ಣ ಹೇಳಿದರು, ಕಾಪಿಕಾಡು ಹೇಳಿದರು, ಅಲ್ಲಿಯ ನಮಗೆ ನಾಟಕಕ್ಕೆ ಪ್ರೋತ್ಸಾಹ. ನಾಟಕ ಇರ್ಬೋದು, ಕೋಲ ಇರ್ಬೋದು, ಎಲ್ಲದಕ್ಕೂ ನಾವು ಯಾವುದನ್ನು ನಾವು ಬಿಟ್ಟಿಲ್ಲ. ಅರಸಿನ ಕುಂಕುಮ ಅದು ನಮಗೆ ಸುದ್ದಿ. ಸತ್ಯನಾರಾಯಣ ಪೂಜೆ ಸಾರ್ವಜನಿಕ ಮಾಡ್ತೇವೆ, ಅದು ಸುದ್ದಿ ಆಗೋದಾದ್ರೆ ಅರಸಿನ ಕುಂಕುಮ ಮನೆಯಲ್ಲಿ ಮಾಡಿದ್ರು ನಮಗೆ ಸುದ್ದಿ ಆಗುತ್ತದೆ. ಮತ್ತೆ ಇನ್ನೊಂದು ಹೇಳೋದು, ಸ್ವಾಗತಕ್ಕೂ ನಾನು ಸ್ವಾಗತ ಮಾಡಿದವನಿಗೂ ವಂದನೆ ಸಲ್ಲಿಸಿದವನಿಗೂ ನಾನು ಪ್ರಾಮುಖ್ಯತೆ ಕೊಡ್ತೇನೆ. ಕಾರ್ಯಕ್ರಮವನ್ನು ಮಾಡೋದವರು ಗೆಸ್ಟ್ಗಳು 4 ಬಂದು ಮಾತಾಡ್ತಾರೆ, 5,000 10,000 ಕೊಡ್ಬೋದು. ಆದರೆ ಇಲ್ಲಿ ದುಡಿತಾರೆ ಕೆಲಸ ಮಾಡುವವರು ಆ ಪ್ರೋಗ್ರಾಮನ್ನು ಒಳ್ಳೆಯದು ಮಾಡಬೇಕಂತೇಳಿ ದಿನ ರಾತ್ರಿ ಕಷ್ಟಪಡ್ತಾರೆ. ಅವರ ಹೆಸರೇ ಇಲ್ಲದಿದ್ದರೆ ನಾವು ಯಾರಿಗೆ ಮರ್ಯಾದೆ ಕೊಡೋದು? ಆ ಮರ್ಯಾದೆ ಕೊಡುವ ಆಲೋಚನೆ ನಮಗೆ ಬೇಕು. ಹಾಗಾದರೆ ನಮ್ಮನ್ನು ಪತ್ರಿಕೆ ಜನಗಳು ಗುರುತಿಸು ಜನರಿಗೆ ನಡುವೆ ಹೋಗಲಿಕ್ಕೆ ಆಗ್ತದೆ. ಒಂದು ವಿಶೇಷ ಹೇಳಬೇಕು. ನಿನ್ನೆ ನಾವು ಒಂದು ಹೋಟ್ಲಿಗೆ ಊಟಕ್ಕೆ ಹೋದೆವು ರಾತ್ರಿ. ಮುಂಬೈಲಿ ಇದ್ದವರಂತೆ, ಪಾಲೆತಡಿ ಅಂತ ಹೇಳ್ತಾರೆ. ಅದು ಕೂಡ 11 ಗಂಟೆ 10:30 ನಂತರ ಇಲ್ಲಿ ಮಂಗಳೂರಲ್ಲಿ. ಬಹುಶಃ ಅದು ಅವರು ಗುರುತಿಸಿದ್ದಾರೆ ಅನ್ನೋ ನನಗೆ ಖುಷಿಯಾದ್ದು. ಮಾಮೂಲಿಯಾಗಿ ಮುಂಬೈಲಿ ನಾವು ಹೋಟ್ಲಿಗೆ ಹೋಗೋದೇ ಇಲ್ಲ, ಹೋದರೆ ಬಿಲ್ಲು ತಗೊಳ್ಳೋದಿಲ್ಲ. ಪರ್ಟಿಕ್ಯುಲರ್ ಎಲ್ಲಿ ಬಿಲ್ಲು ತಗೊಳ್ತಾರೆ ಅಲ್ಲಿಗೆ ಮಾತ್ರ ಹೋಗೋದು, 1-2 ಹೋಟ್ಲಿಗೆ ಮಾತ್ರ. ಯಾಕಂದರೆ ಪಾಲೆತಡಿ ಊಟ ಒಣಸ್ಮರ್ತ ಪೋತೆ ಅಂತ ಹೇಳೋದು ಬೇಡ ನನಗೆ. ಆ ಒಂದು ನೆಲೆಯಲ್ಲಿ ನಾನು ಅದನ್ನು ಇಟ್ಕೊಂಡಿದ್ದೇನೆ. ಹಣ ಕೊಡುವಲ್ಲಿ ಹೋಗುವುದು ತೊಂದರೆ ಇಲ್ಲ, ಹಣ ತಗೊಳ್ಳೋದಲ್ಲಿ ಹೋಗೋದು ಹಾಗೆ. ಯಾಕಂದರೆ ನನಗೆ ಹಣ ಕೊಡುವ ಅಷ್ಟು ತೊಂದರೆ ಇಲ್ಲ. ಒಂದು ಹೋಟ್ಲಿಗೆ ಊಟ ಮಾಡಿದರೆ ಹಣ ಕೊಡ್ಬೋದು, ನನಗೆ ತೊಂದರೆ ಇಲ್ಲ. ಅದು ನನ್ನ ನೆಲೆ. ನನ್ನ ಇಲ್ಲಿ ಹೇಳಿದರು ಭಾಸ್ಕರಗಳು ಹೇಳಿದರು, ನನಗೆ ಬಡತನದ ಹಸಿವಿನ ನೋವು ಇರಲಿಲ್ಲ, ಆದರೆ ಆ ಹಸಿವಿನ ನೋವಿನ ಒಟ್ಟಿಗೆ ನಾನು ಬೆಳೆದಿದ್ದೇನೆ. ಒಂದು ನಿಮ್ಮಲ್ಲಿ ಹೇಳಿದ ತೊಂದರೆ ಇಲ್ಲ ಕಾಣುತ್ತೆ. ನಿಮಗೆ ಲ್ಯಾಂಡ್ ರಿಫಾರ್ಮ್ ಮೂವ್ಮೆಂಟಿನ ಬಗ್ಗೆ ಗೊತ್ತಿರ್ಬೋದು. ಸಾಧಾರಣ ಜನರಿಗೆ ಈಗಿನ ಜನರೇಷನ್ಗೆ ಗೊತ್ತಿಲ್ಲ. 74-75 ಬಹಳ ದೊಡ್ಡ ಮೂವ್ಮೆಂಟ್. ದೇವರಾಜ ಅರಸು ಉಳುವನೆ ಹೊಡೆದಾಗ ಮಾಡಿದ ಕಾನೂನು. ಆಗ ನನ್ನ ಅಣ್ಣ, ದೊಡ್ಡ ಅಣ್ಣ, ಮಂಗಳೂರಿನಿಂದ ಬ್ಯಾಂಗ್ಳೂರಿಗೆ ನಡ್ಕೊಂಡು ಹೋದ ಜಾಗದಲ್ಲಿದ್ದವ ನನ್ನ ಅಣ್ಣ. ಆ ಹೋರಾಟದ ಮೂಲದಿಂದ ನಾನು ಬಂದವ. ಆ ನೆಲೆಯಲ್ಲಿ ಬಡತನದ ನೋವು ನನಗೆ ಗೊತ್ತಿದೆ, ಹಸಿವಿನ ಬೆಲೆ ಗೊತ್ತಿದೆ, ಭೂಮಿ ಇಲ್ಲದವರ ನೋವು ಗೊತ್ತಿದೆ, ರೈತರದ್ದು ಗೊತ್ತಿದೆ. ಈಗ ಮತ್ತೊಂದು ಹೇಳಿದರು, ಇಲ್ಲಿಯ ಯುವಜನ ಒಕ್ಕೂಟದ ಹೆಸರು ನೀವು ಕೇಳಿರಬಹುದು. ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಅಂತ
ಈಗಲೂ ಹೆಸರು ನಾನು ಕೇಳಿದ್ದೇನೆ, ಅಧ್ಯಕ್ಷರು ಈಗ ಗುರುತಾ ಇಲ್ಲ. ಆದರೆ ಈ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲಾ ಯೋಜನಾ ಒಕ್ಕೂಟ ಅಂತೇಳಿ ನಾವು ಹುಟ್ಟಾಕೊಂಡದ್ದು. ನಾನು 2ನೇ ಅಧ್ಯಕ್ಷರದ್ದು. ಪುತ್ತೂರು ತಾಲೂಕಿನ ಯೋಜನಾ ಒಕ್ಕೂಟದ ಅಧ್ಯಕ್ಷನಾಗಿ, ಆ ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ಒಕ್ಕೂಟದ ಅಧ್ಯಕ್ಷ ಆಗಿ ಮಂಗಳೂರು ಒಕ್ಕೂಟ, ಪುತ್ತೂರು ಒಕ್ಕೂಟ ನಾನು ಇದ್ದೆ, ಸುಳ್ಯ, ಬೆಳ್ತಂಗಡಿ, ಉಡುಪಿ ಈ ಒಕ್ಕೂಟಗಳನ್ನು ನಾನು ಹುಟ್ಟಾಕಿದವ. ಆ ನೆಲೆ ಕೂಡ ಸಂಘಟನೆ ಫಸ್ಟ್ ಮಂಗಳೂರು ಮೆತ್ತದಲ್ಲಿರುವಾಗ ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಆಗ ಯುವಜನರನ್ನು ಒಟ್ಟು ಮಾಡಬೇಕು. ಅಲ್ಲಿ ಅವರು ಯುವಕ ಮಂಡಲ, ಯುವತಿ ಮಂಡಲ, ಯುವಕರು ಒಟ್ಟ ಅಲ್ಲಿ ನೀವು ರಾಜಕೀಯ ಯಾವುದಿರಿ, ಆದರೆ ಯುವಕ ಮಂಡಲ, ಯುವತಿ ಮಂಡಲದಲ್ಲಿ ರಾಜಕೀಯ ಇರಬಾರದು. ಎಲ್ಲ ರಾಜಕೀಯ ಪಕ್ಷಗಳು ಇರಲಿ.